ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋಸ್ ಇರ್ಬೋದು ಎಲ್ಲ ನೋಡಿದಾಗ ಚೈತ್ರ ಕುಂದಾಪುರ ಮಾಡೆಲ್ ಆಗಿ ಬದಲಾಗಿದ್ದಾರಾ ಅಂತ ಹೇಳೋ ಒಂದು ಭಾವನೆ. ನಾನಂದ್ರೆ ಅದನ್ನು ಮಾಡೆಲ್ ಅಂತೇನೂ ತಗೊಳ್ಳೋದಿಲ್ಲ, ನನಗೆ ಆ ಜೀವನ ಶೈಲಿ ಸೆಟ್ ಆಗಲ್ಲ. ಆದರೆ ಅದೇ ಈ ಎಪಿಸೋಡ್ಸ್ಗಳು ಶೋಸ್ಗಳು ಬರೋ ಒಂದಷ್ಟು ಅಪರ್ಚುನಿಟಿಗಳು ಬರ್ತಾ ಇದೆ. ಸೊ ಅವಕಾಶಗಳು ಯಾವುದೇ ಇರಲಿ, ನನ್ನ ಪರಿಮಿತಿಯಲ್ಲಿದ್ದರೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನುವಂಥ ಕೆಟಗರಿ ಅವಳು. ಸೊ ನಾನು ಅವರಿಗೆ ಮೊದಲೇ ಹೇಳ್ಬಿಡ್ತೇನೆ, ಯಾವುದೇ ಪ್ರಮೋಷನ್ಸ್ ಇರ್ಬೋದು ಏನೇ ಇರ್ಬೋದು, ನಾನು ನನ್ನ ಸೀರೆ ಕುಂಕುಮ ಬಿಟ್ಟು ಆಚೆಗೆ ಬರಲ್ಲ. ಅದೇ ಲಿಮಿಟೇಷನ್ ಒಳಗೆ ಆ ಕಂಡೀಷನ್ ಒಳಗಡೆ ನೀವು ಮಾಡ್ತೀರಂತಾದ್ರೆ ಪರವಾಗಿಲ್ಲ ಅಂತ. ಸೊ ಅದಕ್ಕೆ ಎಲ್ಲರೂ ಒಪ್ಕೊಂಡು ನನಗೆ ತಕ್ಕ ಹಾಗೆ ಅವರು ಏನು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಒಂದಷ್ಟು ಫೋಟೋಶೂಟ್ಸ್ ಮಾಡ್ತಾ ಇದ್ದೇನೆ, ಸೀರೆಗಳದ್ದು ಆ ಥರದ ಫೋಟೋಶೂಟ್ಸ್ ಮಾಡ್ತಿದ್ದೇನೆ. ಸೊ ಅದರಲ್ಲಿ ಅಂದರೆ ಒಂದು ನನಗೇನು ಅನ್ಸೋದು ಅಂದ್ರೆ, ತುಂಬ ಜನ ಕೇಳ್ತಾರೆ ಇದು ಬೇಕಾ ಚೈತ್ರಕ್ಕನಿಗೆ, ಇದು ಬೇಕಾ, ತುಂಬ ಗಂಭೀರವಾಗಿರೋ ಜೀವನ ಶೈಲಿನಲ್ಲಿ ಇದ್ದವ್ರು ನೀವು ಇದನ್ನ ಯಾಕೆ ಮಾಡ್ತೀರಿ ಅಂತ. ಬಟ್ ನನಗೊಬ್ಬರು ತುಂಬ ಹಿರಿಯರು ಹೇಳಿದ್ದು, ನಮ್ಮ ಸಂಘಟನೆ ಹಿರಿಯರೇ ಹೇಳಿದ್ದು, ಒಂದು ವರ್ಗ ಇತ್ತು ನಾವು ತಲುಪೋಗಾಗದೇ ಇರೋ ವರ್ಗ. ಅಂದರೆ ನಮ್ಮ ಈ ಹಿಂದುತ್ವ ಸಂಸ್ಕೃತಿ ಸಂಪ್ರದಾಯಗಳ ಮನಸ್ಥಿತಿ ಇರುವಂಥ ಒಂದು ವರ್ಗ ಏನಿದೆ, ಈ ವರ್ಗ ಸಾಮಾನ್ಯ ವರ್ಗವನ್ನು ತಲುಪೋಕ್ಕಾಗ್ತಾನೆ ಇರಲಿಲ್ಲ. ಮನೆಯಲ್ಲಿರುವ ಹೆಂಗಸರು ಅಂದರೆ 15 ವರ್ಷದ ಒಳಗಿನ 10 ವರ್ಷದ ಒಳಗಿನ ಮಕ್ಕಳು, 45-50 ವರ್ಷ ದಾಟಿದ ಹೆಣ್ಮಕ್ಳು, ಇವರು ಮೊಬೈಲ್ಗಳು ಇನ್ಸ್ಟಾಗ್ರಾಮ್ಗಳು ಇಲ್ಲಿ ಇಲ್ಲದೆ ಇರುವಂಥ ಒಂದು ಕೆಟಗರಿ. ಈ ಕೆಟಗರಿಯನ್ನು ನಾವು ಸಂಪ್ರದಾಯವಾದಿಗಳು ತಲುಪೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಹುಶಃ ನೀನು ತಲುಪಿದೀಯಾ ಆ ವರ್ಗವನ್ನು. ಬಿಗ್ ಬಾಸ್ನ ಒಳಗಡೆ ಇದ್ದು ಕೂಡ ನನಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಎಲ್ಲೇ ಹೋದರೂ ನನಗೆ ಇವತ್ತಿಗೂ ಜನ ಮಾತಾಡ್ಸೋದೇನೆಂದರೆ, ನಮಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗ್ತಿತ್ತು, ನೀವು ಹಾಕ್ತಿದ್ದು ಕುಂಕುಮ ಇಷ್ಟ ಆಗ್ತಿತ್ತು ಬಿಗ್ ಬಾಸ್ ಒಳಗಡೆ ಅಂತ. ಸೊ ಇದನ್ನು ಜನ ಒಪ್ಕೊಳ್ತಾರೆ ಅಂತಂದರೆ ಹೀಗೂ ಇರಬಹುದು. ನೀವು ರಿಯಾಲಿಟಿ ಶೋಗೆ ಹೋಗಬೇಕು ಅಂದರೆ, ಜನರ ಪ್ರೀತಿ ಗಳಿಸಬೇಕು ಅಂತಂದರೆ, ನಿಮ್ಮ ಸಂಸ್ಕೃತಿಯ ಪರಿಮಿತಿಯ ಒಳಗೆ ಇದ್ದುಕೊಂಡು ಕೂಡ ಈ ವರ್ಗವನ್ನು ತಲುಪಬಹುದು ಅನ್ನುವಂಥದ್ದು ಒಂದು ಸಂದೇಶ ಏನಿದೆಯಲ್ಲ, ಅದನ್ನು ನಾವು ಸಮಾಜಕ್ಕೆ ಕೊಡಬೇಕು. ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಸೀರೆ ಇಲ್ಲದೆ ಮಾಡರ್ನ್ ಡ್ರೆಸ್ ಹಾಕಿ ಅರ್ಧಂಬರ್ಧ ಬಟ್ಟೆ ಹಾಕಲೇಬೇಕು ಅಂತಿಲ್ಲ. ನಿಮಗೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗೋದಕ್ಕೆ ನೀವು ಸೀರೆನೂ ಉಟ್ಟರು ಆಗುತ್ತೆ. ನೀವು ಸಂಸ್ಕೃತಿಯ ಪಾಲನೆ ಮಾಡಿಕೊಂಡು ಆ ವರ್ಗವನ್ನು ತಲುಪಬಹುದು, ತುಂಬ ಚೆನ್ನಾಗಿ ಕಾಣಿಸ್ಬಹುದು ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೊಂದಿಲ್ಲ ಅಂತ ನಾನು ನಂಬ್ತೇನೆ. ಸೊ ನನಗೆ ಬಹಳ ಹಿರಿಯರು ಅದನ್ನು ಹೇಳಿದ್ರು, ನೀನು ಆ ವರ್ಗವನ್ನು ತಲುಪಿದ್ಯಾ, ಒಂದು ಸಂದೇಶ ನಾವು ಕೊಡಬೇಕಿದೆ, ಜನ ಒಪ್ಕೊಳ್ತಾರೆ, ಸಮಾಜ ಒಪ್ಕೊಳುತ್ತೆ. ಕುಂಕುಮ ಸೀರೆ ಬಳೆ ಈ ಸಂಸ್ಕೃತಿಯನ್ನು ಸಮಾಜ ಒಂದು ಬೇರೆಯ ಕೆಟಗರಿ ಒಪ್ಕೊಳ್ಳುತ್ತೆ. ರಿಯಾಲಿಟಿ ಶೋಗಳಿಗೂ ಅದು ಓಕೆ ಆಗುತ್ತೆ, ಅದಿದ್ರೂ ನೀವು ಅದಕ್ಕೆ ಹೋಗಬಹುದು ಅನ್ನೋದನ್ನು ತಲುಪಿಸ್ಬಹುದು, ಯಾಕೆ ಬಿಡ್ತೀಯಾ ಅಂತ. ಸೊ ನನಗದೆಲ್ಲೋ ನಿಜ ಅಂತ ಅನ್ನಿಸ್ತು. ಹಾಗಾಗಿ ಹೌದು, ಇದೊಂದು ಒಳ್ಳೆ ರೈಟ್ ಪ್ಲ್ಯಾಟ್ಫಾರ್ಮ್ ಈ ಥರದ್ದು ಒಂದು ಸಂದೇಶ ತಲುಪಿಸೋದಕ್ಕೆ ಅಂತ. ಹಾಗಾಗಿ ಅದಕ್ಕೆ ನಾನು ಅದಕ್ಕೊಂಥರ ಒಪ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಅದೊಂದು ರೀತಿ ಹೊಸ ಅನುಭವ ಈಗ.